ನಿರ್ದಿಷ್ಟ ಪ್ರಮಾಣದ ಹಾಲಿನಲ್ಲಿ 50% ನೀರು ಇದೆ. ಈ ಹಾಲಿನ 1/3 ಭಾಗವನ್ನು ಸಮ ಪ್ರಮಾಣದ ಶುದ್ಧ ಹಾಲಿಗೆ ಬೆರೆಸಿದರೆ ಹೊಸ ಮಿಶ್ರಣದಲ್ಲಿ ನೀರಿನ ಪ್ರಮಾಣ ಎಷ್ಟಕ್ಕೆ ಇಳಿಯುತ್ತದೆ? ಇದು ಮಿಶ್ರಣಗಳು ಅಥವಾ ಮಿಕ್ಸ್ಚರ್ಸ್ ಕಾನ್ಸೆಪ್ಟ್ಗೆ ಸೇರಿದಂತ ಪ್ರಶ್ನೆಯಾಗಿದೆ. ಇಲ್ಲಿ 3 ಲೀಟರ್ ಹಾಲು ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. 3 ಲೀಟರ್ನ 50%, 3 × 50/100, 1.5 ಲೀಟರ್ ನೀರು ಇರುತ್ತೆ. ಸೊ ಇದರಲ್ಲಿ 1.5 ಲೀಟರ್ ಹಾಲು ಹಾಗೂ 1.5 ಲೀಟರ್ ನೀರು ಇರುತ್ತೆ. ಈಗ ಇದರ ಮೂರನೇ ಒಂದು ಭಾಗ 3 × 1/3 1 ಲೀಟರ್ನಷ್ಟು ತೆಗೆದುಕೊಳ್ಳಲಾಗಿದೆ. ಆ 1 ಲೀಟರ್ನಲ್ಲಿ ಅರ್ಧ ಲೀಟರ್ ಹಾಲು, ಇನ್ನರ್ಧ ಲೀಟರ್ ನೀರು ಇರುತ್ತೆ. ಈಗ ಇದಕ್ಕೆ 1 ಲೀಟರ್ ಶುದ್ಧ ಹಾಲನ್ನ ಬೆರೆಸಲಾಗಿದೆ. ಒಟ್ಟು ಆಗಿದ್ದು 2 ಲೀಟರ್ ಮಿಶ್ರಣ. ಅದರಲ್ಲಿ ಅರ್ಧ ಲೀಟರ್ ಪ್ಲಸ್ 1 ಲೀಟರ್ 1.5 ಲೀಟರ್ ಹಾಲು ಇದೆ ಹಾಗೂ ಮಿಕ್ಕ ಅರ್ಧ ಲೀಟರ್ ನೀರು ಇದೆ. ಈ 2 ಲೀಟರ್ನಲ್ಲಿ ಅರ್ಧ ಲೀಟರ್ ಎಷ್ಟು ಪ್ರತಿಶತ ಅಂತ ಲೆಕ್ಕ ಹಾಕಬೇಕು. 0.5/2 × 100 ಒಂದು ಬಾರಿ 50 ಬಾರಿ ಭಾಗ ಆಗುತ್ತೆ. 50 × 0.5 25. 25%ಕ್ಕೆ ನೀರಿನ ಪ್ರಮಾಣ ಇಳಿಯುತ್ತೆ. ಆಪ್ಷನ್ ಎ.